ಅಮಾಯಕ ಸಂತೋಷ್ ರಾವ್ ಅವರ ಕಾರ್ಕಳದ ಮನೆಗೆ ಭೇಟಿ ಕೊಟ್ಟು ಅವರ ತಂದೆಯವರಿಗೆ ಗುರುವಂದನೆಯನ್ನ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಧೈರ್ಯ ತುಂಬಿದ್ದಾರೆ. ಇನ್ನು ವಾಪಸ್ ಹೋಗುವಾಗ ಕಾರ್ಕಳ ನಗರದಲ್ಲಿ ಅಭಿಮಾನಿಗಳು ಅವರನ್ನ ಬರಮಾಡಿಕೊಂಡರು. ಈ ಸಂದರ್ಭ ತಿಮರೋಡಿ ಅವರು ಮಾತನಾಡಿದರು. ನಾವಿವತ್ತು ಇಲ್ಲೇ ಪಕ್ಕದಲ್ಲಿ ಸೌಜನ್ಯಳ ಒಂದು ಅತ್ಯಾಚಾರ ಏನು ನಿರಪರಾಧಿ ಹುಡುಗ ಇದ್ದಾನೆ, ಅವರು ಮನೆಗೆ ಹೋಗಿ ಬರ್ತಾ ಇರೋದು, ಇವರೆಲ್ಲ ನಮ್ಮ ಫಾಲೋವರ್ಸ್ಗಳು ಒಂದು ಸೇರಿ ಸ್ವಾಗತ ಮಾಡುವಂತ ನಿಂತಿದ್ದಾರೆ ಅಷ್ಟೇ. ಬೇರೇನು ಕಾರ್ಯಕ್ರಮ ಏನಿಲ್ಲ. ಕಾರ್ಯಕ್ರಮ ಇದೀಗಲೇ ಅಲ್ಲಿ ಮಾಡಿ ಬಂದಿದ್ದೇವೆ ನಾವು. ಏನು ಸೌಜನ್ಯನ ಕೊಲೆ ಪ್ರಕರಣದಲ್ಲಿ ನಿರಪರಾಧಿಯನ್ನು ಇವತ್ತೇನು ಜೈಲಿಂದ ಬಿಟ್ಟಿದ್ದಾರೆ, ಅವರು ಮನೆಗೆ ಒಂದು ಸಾಂತ್ವನ ಹೇಳಿ ಆ ಮಾಸ್ಟರ್ ಏನಿದ್ದಾರೆ ಅವರನ್ನೆಲ್ಲ ಅತ್ಯಾಚಾರದ ಮನ ಅಂತೇಳಿ ನೋಡುವ ಹಾಗೆ ಕಾಣ್ತದೆ. ಅವ್ರಿಗೊಂದು ಸ್ಥೈರ್ಯವನ್ನು ಕೊಡಬೇಕು ಸಾಮಾಜಿಕವಾಗಿ ಅಂತೇಳಿ ನಾವು ಇವತ್ತೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ಬರ್ತಿದ್ದೇವೆ. ಬರುವಾಗ ಇವನು ಏನಾದರೂ ಸ್ವಾಗತ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಅಷ್ಟೇ, ಬೇರೇನಿಲ್ಲ.